ಹಾಯ್ ಫ್ರೆಂಡ್ಸ್, ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಒಳ್ಳೆ ಮಾಡಿ ನಮ್ಮೊಂದು ಸ್ಪೆಷಲ್ ಬೀಟ್ರೂಟ್ ಮತ್ತು ಹೆಸರು ಕಾಳಿನ ಒಂದು ಪದಾರ್ಥವನ್ನು ಮಾಡುವ. ಗಶಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಇದೆ. ಅದೇ ರೀತಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದೆ. ನಂತರ ಒಂದು 1/4 ಚಮಚ ಉದ್ದಿನ ಕಾಳು ಇದೆ. ಒಂದು 3 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಸಣ್ಣ ಗಾತ್ರದ ಟೊಮ್ಯಾಟೋವನ್ನು ಒಳ್ಳೆ ಮಾಡಿ ಹೆಚ್ಚಿ ಇಲ್ಲಿ ಇಟ್ಟಿದ್ದೀವಿ. ಒಂದು 7-8 ಬ್ಯಾಡಗಿ ಮೆಣಸಿದೆ. ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ಇದೆ ಫುಲ್ಲು. ನಂತರ ಒಂದು ಸ್ವಲ್ಪ ಅರಿಶಿಣ ಹುಡಿ, ಒಂದು ಸ್ವಲ್ಪ ಹುಳಿ ನೋಡ್ಬೋದು, ಇಷ್ಟೇ ಪ್ರಮಾಣದಲ್ಲಿ. ನಂತರ ಈ ಹೆಸರು ಕಾಳನ್ನು ಇಲ್ಲಿ ಒಳ್ಳೆ ಮಾಡಿ ನೆನೆಯಲಿಕ್ಕೆ ಇಟ್ಟಿದ್ದೀವಿ ನಾವು. ನಂತರ 2 ದೊಡ್ಡ ಗಾತ್ರದ ಬೀಟ್ರೋಟನ್ನು ಒಳ್ಳೆ ಮಾಡಿ ತುಂಡು ಮಾಡಿ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ಇಲ್ಲಿ ನಾವು ತಿಳಿಸ್ತೀವಿ. ಅದೇ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಮೊದಲನೇದಾಗಿ ಒಂದು ಸಣ್ಣ ಗಾತ್ರದ ಬಾಣಲೆಯನ್ನು ನಾವಿಲ್ಲಿ ಒಲೆ ಮೇಲಿಟ್ಟಿದ್ದೀವಿ. ಅದಕ್ಕೆ ನಾವು ಇಲ್ಲಿ ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ವಿ. ನಾವು ತಗೊಂಡಿರುವ ಕೊತ್ತಂಬರಿ, ಜೀರಿಗೆ, ಉದ್ದಿನಕಾಳು ಹಾಗೂ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸುರಿಬೇಕು. ಈ ರೀತಿ ಸುರಿದಾದ ನಂತರ ಒಳ್ಳೆ ಮಾಡಿ ಹುರಿಲಿಕ್ಕಿದೆ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಇಟ್ಕೋಬೇಕು. ನಾವು ಒಳ್ಳೆ ಮಾಡಿ ಹುರಿಬೇಕು. ಇಲ್ಲಿ ನೋಡ್ಬೋದು, ಒಳ್ಳೆ ಫ್ರೈ ಆಗ್ತಾ ಇದೆ. ನಾವು ಒಂದು ಸ್ವಲ್ಪ ಹುರ್ಕೊಂಡು ಬರುವಾಗ ಇದಕ್ಕೆ ನಾವು ತಗೊಂಡಿರುವ ಬ್ಯಾಡಗಿ ಮೆಣಸನ್ನು ಆ್ಯಡ್ ಮಾಡುವ. ಬ್ಯಾಡಗಿ ಮೆಣಸನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮತ್ತಷ್ಟು ಹುರಿಯೋಣ. ಇದನ್ನು ನೀವು ನೋಡ್ಬೋದು, ಒಳ್ಳೆ ಕಲರ್ಫುಲ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ನಾವು ತಗೊಂಡಿರುವಂಥ ತೆಂಗಿನಕಾಯಿ, ಅರಿಶಿಣ ಮತ್ತು ಹುಳಿಯನ್ನು ಎಲ್ಲ ಆ್ಯಡ್ ಮಾಡಿ ಅದರೊಟ್ಟಿಗೆ ಮತ್ತಷ್ಟು ಹುರಿಯುವ. ಇದನ್ನು ಕೆಲವೊಂದು ಪದಾರ್ಥಕ್ಕೆ ನಾವು ಹುರಿದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನು ಕೆಲವಕ್ಕೆ ನಾವು ಹಸಿಯಾಗಿ ಹಾಕಬೇಕಾಗತ್ತೆ. ಇಲ್ಲಿ ನಾವು ಈ ಒಂದು ಬೀಟ್ರೂಟ್ ಮತ್ತು ಹೆಸರು ಕಾಳಿನ ಪದಾರ್ಥಕ್ಕೆ ನಾವೊಂದು ಇದನ್ನೆಲ್ಲ ಹುರಿದು ಹಾಕ್ತಾಯಿದ್ದೇವೆ. ಎಸ್ ಫ್ರೆಂಡ್ಸ್, ನೀವು ನೋಡ್ಬೋದು, ನಾವೆಲ್ಲ ಮಸಾಲೆಯನ್ನು ಹುರಿದು ಇಟ್ಟಿದ್ದೇವೆ. ಈಗ ಇದನ್ನು ನಾವೊಂದು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ, ಈ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಒಳ್ಳೆ ಮಾಡಿ ರುಬ್ಬುವ. ನೈಸಾಗಿ ಎಲ್ಲವನ್ನು ಈ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ತಾಯಿದ್ದೇವೆ. ಎಲ್ಲವನ್ನು ನಾವಿಲ್ಲಿ ಹುರಿದಿದ್ದೇವೆ, ಎಕ್ಸೆಪ್ಟ್ ಹುಳಿಯನ್ನು ಕೂಡ ಹುರಿದಿದ್ದೇವೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಪೇಸ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು, ಒಳ್ಳೆ ಮಾಡಿ ಮಸಾಲೆಯನ್ನು ರುಬ್ಬಿಟ್ಟಿದ್ದೇವೆ. ಇದೇ ರೀತಿ ನೈಸಾಗಿ ರುಬ್ಕೊಳ್ಬೇಕು ನಾವು. ಓಕೆ ಫ್ರೆಂಡ್ಸ್, ನಾವು 2ನೇ ಸ್ಟೆಪ್ ಆಗಿ ಈ ನೀರಿನಲ್ಲಿ ಹಾಕಿಟ್ಟಂಥ ಹೆಸರು ಕಾಳನ್ನೆಲ್ಲ ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀವಿ. ನಾವು ಕುಕ್ಕರಿಗೆ ಹಾಕಿದ ನಂತರ ಇದನ್ನು ಒಂದು ಬೇಯಿಸುವ ಒಳ್ಳೆ ಮಾಡಿ. ನಾವು ಏನು ಮಾಡಿದೆ ಅಂದರೆ, ಇದು ಜಾಸ್ತಿ ನೆನೆಯಲಿಲ್ಲ ಇದು, ಅದಕ್ಕೋಸ್ಕರ ಕುಕ್ಕರಲ್ಲಿ ನಾವು ಬೇಯಿಸ್ತಾ ಇದ್ದೀವಿ. ನೋಡ್ಬೋದು, ಬೀಟ್ರೂಟನ್ನು ಕೂಡ ಇದರೊಟ್ಟಿಗೆ ಆ್ಯಡ್ ಮಾಡುವ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ. ಅದೇ ರೀತಿ ನಾವು ತಗೊಂಡಿರುವ ಟೊಮ್ಯಾಟೋವನ್ನು ಇದಕ್ಕೆ ಆ್ಯಡ್ ಮಾಡುವ.
ಟೊಮ್ಯಾಟೊಯನ್ನು ಆ್ಯಡ್ ಮಾಡಿದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಒಳ್ಳೆ ಮಾಡಿ ಬೇಯಿಸುವ ಇದನ್ನು ಮೊದಲನೇದಾಗಿ. ಈಗ ಉಪ್ಪು ಹಾಕ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಉಪ್ಪು ಹಾಕಿದ್ರಿಂದ ಅಲ್ಲಿ ಹಾಕಿರುವಂಥ ನಮ್ಮ ಹೆಸರು ಕಾಳು ಮರಗಟ್ಟಿ ಹೋಗುತ್ತೆ. ಒಂದು ಸ್ವಲ್ಪ ಬೆಂದ ನಂತರ ಎಲ್ಲ ಇದಾದ ನಂತರ ಉಪ್ಪನ್ನು ಆ್ಯಡ್ ಮಾಡುವ ಇದಕ್ಕೆ. ಮೊದಲನೇದಾಗಿ ಒಂದು ಗ್ಯಾಸ್ ಲಿಡ್ಡನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ ಇದನ್ನು. ಓಕೆ, ಎಸ್ ಫ್ರೆಂಡ್ಸ್, ಒಳ್ಳೆ ಬೆಂದಿದೆ, ನೀವು ನೋಡ್ಬೋದು. ಬೀಟ್ರೋಟು ನಂತರ ಹೆಸರುಕಾಳು ಹಾಕಿದ್ದು ಒಳ್ಳೆ ಬೆಂದಿದೆ. ಈಗ ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡುವಂಥ ಹೊತ್ತು ಒಂದೂವರೆ ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡುವ ಇದಕ್ಕೆ. ಮಾಡಿದ ನಂತರ ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಎಳ್ಕೊಳ್ಳೋಷ್ಟು ನಾವು ಒಂದು ಸ್ವಲ್ಪ ಬೇಯಿಸೋಣ. ಆನಂತರ ರುಬ್ಬಿಟ್ಟಿರುವ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡುವ. ಓಕೆ, ಇವಿಷ್ಟು ಪ್ರೊಸೆಸ್ ಮಾಡಿದರೆ ನಮ್ಮ ಪದಾರ್ಥ ರೆಡಿ ಆಗುತ್ತೆ. ಎಸ್, ಓಕೆ ಫ್ರೆಂಡ್ಸ್, ಈಗ ನಮ್ಮ ಈ ತರಕಾರಿಗೆಲ್ಲ ಉಪ್ಪು ಎಳ್ಕೊಂಡಿದೆ, ಬೀಟ್ರೋಟಿಗೆಲ್ಲ. ಈಗ ನಾವು ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವ. ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ನಾವು ಇಲ್ಲಿ ಆ ನೀರನ್ನು ಕೂಡ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋ. ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಒಂದು ಸ್ವಲ್ಪ ಗಶಿ ಟೈಪ್ ಇದ್ದರೆ ಒಳ್ಳೆಯದಾಗುತ್ತೆ. ಎಸ್, ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಕುದಿ ಬರಿಸುವ. ಅಷ್ಟರಲ್ಲಿ ನಮ್ಮ ಪದಾರ್ಥ ರೆಡಿಯಾಗಿರುತ್ತೆ. ಓಕೆ, ಬೀಟ್ರೂಟ್ ಮತ್ತು ಹೆಸರು ಕಾಳು ಹಾಕಿ ಮಾಡಿದ ಸಾಂಬಾರು ರೆಡಿಯಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಕುದಿ ಬರಿಸುವ. ಓಕೆ ಫ್ರೆಂಡ್ಸ್, ಪದಾರ್ಥ ಒಳ್ಳೆ ಮಾಡಿ ಬೆಂದಿದೆ. ಈಗ ನಾವು ಇದನ್ನು, ಎಸ್ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ, ನೀವು ನೋಡ್ಬೋದು. ನಾವು ಹೆಸರು ಕಾಳು ಮತ್ತು ಬೀಟ್ರೋಟ್ ಹಾಕಿ ಮಾಡಿದಂಥ ಒಂದು ಗಸಿ ಒಳ್ಳೆಯ ರೀತಿ ಬಂದಿದೆ. ಎಸ್ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ, ನೀವು ನೋಡ್ಬೋದು. ಇದೇ ರೀತಿ ಒಂದು ಒಳ್ಳೆ ರೀತಿ ಮಾಡಿ ಗಸಿಯನ್ನು ನೀವು ಕೂಡ ಮಾಡಿ, ಸೂಪರಾಗುತ್ತೆ ಊಟಕ್ಕೆ ಮತ್ತು ಸೈಡ್ ಡಿಶ್ಶಿಗೆಲ್ಲ. ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮೊಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.